काले प्रार्थना मरणल देवर संगति काशी शुद्ध अभिषेक मनुष्य मरण भस्मने देवरी अभिषेक नमने प्रत्यक्ष पूर्ण व्यवस्था अनगा देवರಿಗೆ ಅಂಚಿತ ಪ್ರಿಯವಾದ ಕೆಲಸನೇ ನಮ್ಮ ಇನ್ಫೋಸಿಸ್ ಸಂಸ್ಥೆಯ ಮುಖಾಂತರವಾಗಿ ಅಂತ ಸಂಘ ಸಂಸ್ಥೆಗಳ ಸಹಕಾರಗಳು ನಮ್ಮ ಪ್ರವೃತ್ತಿ ಮಾಡ್ತಾರೆ ಐತಿ ಶುಭ ಮುಹೂರ್ತ ಕೆಸರಿಲ್ಲ ಬಾರದು ಆ ಕರ್ತವ್ಯ ಪ್ರವೃತ್ತಿ ಮಾಡ್ತಾಡಿಗೆ ಇಲ್ಲಿಗೆ ಬರೆಂತರವಾದ ಆ ಕರ್ತವ್ಯ ಪೂರೈಸಲು ಈ ಪ್ರಪಂಚದ ವಿಜ್ಞಾನದ ದೇವರ ಪರಿಹಾರ ಮಾಡ್ತಾರೆ ಆ ಕರ್ತವ್ಯ ನಿರ್ವಿಘ್ನವಾದ ದೇವರ ದೊಡ್ಡದಾದ ಗುರುಗಳು ಇದೊಟ್ಟಿಗೆ ಏನು ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಕೊಡ್ತೀರಾ ಅದಲಿಗೆಲ್ಲ ಆ ದೇವರ ಶ್ರೇಯಸ್ಸಿನ ಅಂಚಿನ ನನಾತ್ ಸಮಾಜಮುಖಿಯಾದ ದೇವರ ಪ್ರಸಾದ ರೂಪವಾದ ನನಗೆ ಹಿತ್ಕೊಡ್ಲಿ ಆ ಕಿಸರ ಕಲ್ಲಪಾಡಿನ ಲಕ್ಷ್ಮ ಸುಲಕ್ಷ್ಮ ಕೊಡ್ಲಿ ಮನದು ದೇವತಾ ಸನ್ನಿಧಾನ ಪ್ರಾರ್ಥನೆ ಮಾಡಿಕೊಂಡು ಆ ಮಂಗಲ ಕಾರ್ಯಕ್ಕೆ ಪ್ರವರ್ತಿಸುತ್ತಾರೆ ಶ್ರೀ ಗುರುಭ್ಯೋ ನಮಃ ಓಂ ಮಹಾಗಣಪತಯೇ ನಮಃ ಓಂ ಮಂಗಲಂ ಭಗವಾನ್ ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರ ಮಂಗಲಂ ಗರುಡಧ್ವಜ महाविष्णवे नमः प्रार्थनां समर्पयामि तद्रुद्राय प्रदेशे मेरुत्तामाय दुर्गादेवते वदन्तामदे सोमनाथाय नमः प्रार्थनां समर्पयामि दुर्गां ध्यायतुकृतवरीं दुर्मादरश्यामलां चन्द्राद्वोज्ज्वलशेखरां प्रणमापीठमासोपसं चक्रं शङ्कुशुक्तधनुष्टदीं वदन्नवानां श्रीमद्रेवाभयकामधे सकलबन्धावृतमाने दुर्गादेवी नमः प्रार्थनां समर्पयामि पन्नगात्मते बलन्तो नाम नामकः विष्णुः विदात्मज्ञं नागराजाते नमः नागराजाय नमः प्रार्थनां समर्पयामि रिक्तान् विरक्तं दुरितान् भयानि च शान्तरत्वं चात् ग्रहाः कुर्वन्तु मङ्गलं तदेव लग्नं तदेव ताराबलं चन्द्रो तदेव विद्याबलं देवबलं तदेव लक्ष्मीपदे तेन गृहत्रामि सुमुहूर्तमन्तु ब्रुवन्तु सुमुहूर्तमन्तु प्रार्थनां समर्पयामि शर्करस्नानर्पयामि पंचामृतस्नानं करिष्ये फलस्नानं करिष्ये या फलनिरावलावस्मायास्तु विष्णुः बृहत्पतिप्रसूतात् तानमुञ्च
ನಿಮ್ಮನ್ನು ಮಂಗಳೂರು ಕ್ಷೇತ್ರದಿಂದ ದಕ್ಷಿಣ ಕರ್ನಾಟಕ ರಾಜ್ಯ ವಿಶೇಷವಾಗಿ ಮಾಡುವಂತಹ ಸಮಾಜ ಸೇವೆಯಿಂದ ಕೀರ್ತಿಯಿಂದ ಮುಂದಕ್ಕೂ ಆ ಸಮಾಜ ಸೇವೆಯಿಂದ ಕೀರ್ತಿಯಿಂದ ಗ್ರಾಮದ ಸೋಮನಾಥ್ ದೇವರು ನಿಮ್ಮ ಇಷ್ಟ ದೇವರೆಲ್ಲ ಅನುಗ್ರಹಿಸಿಕೊಡಿ ಅಂತ ದೇವರ ಸಂಘದ ಪ್ರಾರ್ಥನೆ ಮಾಡಿಕೊಂಡು ವಿಶೇಷ ಸಂಸ್ಥೆ ಸಹಕಾರದ ಹೆಚ್ಚುಗಳ ಹೆಚ್ಚಿನ ಸಮಾಜಕ್ಕೆ ಅದು ಸೇವೆ ಮಾಡುವ ಕೀರ್ತಿ ಸೋಮನಾಥ್ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೆವು. ನಾನು ಶಾಸಕರಾದ UT ಖಾದರ್ ಅವರು, ನಮ್ಮ ಸಂತೋಷ್ ರೈ ಅವರು, ನಮ್ಮ ಅಲೆಮಾರಿ ನಿಗಮದ ಅಧ್ಯಕ್ಷರು ಮತ್ತು ಎಲ್ಲ ಪ್ರಮುಖರು ಒಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳಬೇಕಾಯಿತು. ಸಮಾಧಾನದ ಸಂಗತಿ ಏನು ಅಂತ ಹೇಳಿದರೆ, ಉಳ್ಳಾಲ ಪ್ರದೇಶದ ಚೆಂಬುಗಡ್ಡೆಯ ಈ ಹಿಂದೂ ರುದ್ರಭೂಮಿಯನ್ನು ಇನ್ಫೋಸಿಸ್ನ ಸಂಸ್ಥಾಪಕಿ ಸುಧಾಮೂರ್ತಿಯವರು ಅವರ ಸಂಸ್ಥೆಯಿಂದ ಸುಮಾರು 1,71,00,000 ರೂಪಾಯಿಗೂ ಮಿಕ್ಕಿದ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಹಿಂದೂ ರುದ್ರಭೂಮಿಯನ್ನು ಮಾಡಿಕೊಡಲಿಕ್ಕೆ ಬೇಕಾದಂಥ ಯೋಜನೆ ಮತ್ತು ವೆಚ್ಚಗಳನ್ನು ತಿಳಿಸಿದ್ದಾರೆ. ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿ ಒಂದು ಪ್ರಗತಿಯ ಹಂತದಲ್ಲಿದೆ. ನಾನು ಇನ್ಫೋಸಿಸ್ ಸಂಸ್ಥೆಯವರಿಗೆ, ಸುಧಾಮೂರ್ತಿಯವರಿಗೆ ಮತ್ತು ಸ್ಥಳೀಯರಾಗಿರುವಂಥ ಎಲ್ಲ ವಾಸ್ತವ ಕಾಮಕರು, ಹರೀಶರು ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸರ್ಕಾರದ ಪರವಾಗಿ ಹೇಳ್ತೇನೆ. ಇನ್ನು 1,71,00,000 ರೂಪಾಯಿಗೂ ಮಿಕ್ಕಿದ ಯೋಜನಾ ವೆಚ್ಚದಲ್ಲಿ ಸುಸಜ್ಜಿತವಾದ ಹಿಂದೂ ರುದ್ರಭೂಮಿ ನಿರ್ಮಾಣ ಆಗುತ್ತೆ ಅನ್ನೋದೇ ಈ ಪ್ರದೇಶದ ಜನರಿಗೆ ಅತ್ಯಂತ ಸಂತೋಷದಾಯಕವಾದ ವಿಚಾರ. ಜಿಲ್ಲಾಡಳಿತದ ಪರವಾಗಿ ಇಲ್ಲಿ ಮೊದಲು ಸ್ವಲ್ಪ ಜಾಗ ಕಡಿಮೆ ಇತ್ತು, ಪೂರ್ಣವನ್ನು ಹಿಂದೂ ರುದ್ರಭೂಮಿ ಕೊಡಬೇಕು ಅನ್ನುವಂಥ ಬೇಡಿಕೆ ಇತ್ತು. ಜಿಲ್ಲಾಧಿಕಾರಿಯವರ ನಿರ್ದೇಶನ ಪೂರ್ಣ ಜಾಗವನ್ನು ಇಲ್ಲಿರುವಂಥ ಪೂರ್ಣ ಜಾಗವನ್ನು ಹಿಂದೂ ರುದ್ರಭೂಮಿಗೆ ಉಪಯೋಗಿಸಿಕೊಳ್ಳಬೇಕೆಂದು ಆದೇಶ ಕೊಟ್ಟಿದ್ದೇನೆ. ನನ್ನ ಆದೇಶದ ಹಿನ್ನೆಲೆಯಲ್ಲಿ ಇಡೀ ಹಿಂದೂ ರುದ್ರಭೂಮಿಯನ್ನು ಹಿಂದೂ ರುದ್ರಭೂಮಿ ಮೀಸಲಿರಿಸಿ ಅಧಿಕೃತವಾದ ಆದೇಶವನ್ನು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರು ಮಾಡಿದ್ದಾರೆ. ಹಾಗಾಗಿ ಈ ರುದ್ರಭೂಮಿಯನ್ನು ಪೂರ್ಣವಾಗಿ ಸುಸಜ್ಜಿತಗೊಳಿಸಿ ಮತ್ತು ಅದರ ಪೂರ್ಣ ಸದುಪಯೋಗ ಪಡಿಬೇಕು ಅನ್ನುವಂಥ ವಿನಂತಿ ಮಾಡ್ತಾರೆ. ಇಲ್ಲಿ ನೆರೆದಿರುವಂಥ ನಮ್ಮ ಶಾಸಕರಾದ UT ಖಾದರ್ ಅವರಿಗೆ, ಸಂತೋಷ್ ರೈ ಅವರಿಗೆ, ಅಲೆಮಾರಿ ನಿಗಮದ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ, ಗಣ್ಯರಿಗೆ, ಪಂಚಾಯತ್ ಮತ್ತು ನಗರಸಭೆ ಪುರಸಭೆಯ ಜನಪ್ರತಿನಿಧಿಗಳಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆ ಹೇಳ್ತೇನೆ. ಈ ಕಾಮಗಾರಿ ಅತ್ಯಂತ ಯಶಸ್ವಿಯಾಗಲಿ, ಇದು ಜನರಿಗೆ ಪೂರಕವಾದಂಥ ಅವಕಾಶಗಳು ಇದರಲ್ಲಿ ಲಭ್ಯವಾಗಲಿ ಅನ್ನೋ ನಮ್ಮ ಸರ್ಕಾರದ ಆಶೆ ಮತ್ತು ಆಶಯ. ಎಲ್ಲವೂ ಸಣ್ಣಪಟ್ಟ ಸಮಸ್ಯೆಗಳಿಂದ ಅದೆಲ್ಲವನ್ನು ಸರಿ ಮಾಡಿದ್ದೇವೆ. ಇಡೀ ಜಾಗವನ್ನು ಹಿಂದೂ ರುದ್ರಭೂಮಿಗೋಸ್ಕರ ಮೀಸಲಿಸಿದ್ದೇವೆ. ಬಹುದಿನಗಳ ಕನಸು ನನಸಾಗಿದಂತೇಳಿ ಅತ್ಯಂತ ಸಂತೋಷ. ಚೆಂಬುಗಡ್ಡೆ ಹಿಂದೂ ರುದ್ರಭೂಮಿ ಬಹುಶಃ ನಮ್ಮ ಜಿಲ್ಲೆಗೆ ಒಂದು ಮಾದರಿಯಾದ ಒಂದು ರುದ್ರಭೂಮಿ. ಇಲ್ಲಿ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ರೀತಿಯ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೀತಿದ್ದು, ಇವತ್ತು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಕೂಡ ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ ಕೂಡ ಇವತ್ತು ಎಲ್ಲವರೆಗೂ ಸೇರಿಸಿಕೊಂಡು ಆಗುತ್ತಿರೋದು ಒಂದು ಮಾದರಿ ಒಂದು ಹಿಂದೂ ಸಮಿತಿಯೊಂದು ಇಲ್ಲಿದೆ. ಈ ಒಂದು ಪ್ರದೇಶದಲ್ಲಿ ಈ ಸಮಿತಿಯವರ ಅಧ್ಯಕ್ಷರು ಮತ್ತು ಸದಸ್ಯರು ಈ ಒಂದು ವಿದ್ಯುತ್ ಚಿತ್ತಾಗಾರ ಬೇಕಂತ ಕೇಳಿದಾಗ ಬಹುಶಃ ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಮಾತಾಡಿಕೊಂಡು ಕೋವಿಡ್ ಸಂದರ್ಭದಲ್ಲಿ ನಮಗೆ ಇದರ ಅವಕಾಶ ಸಿಗಬೇಕಂತ ಕೇಳಿಕೊಂಡಾಗ ಜಿಲ್ಲಾಧಿಕಾರಿಯವರು ಸ್ಥಳಕ್ಕೆ ಬಂದು ನಾನು ಸಮಿತಿ ಅಧ್ಯಕ್ಷರು ಚಂದ್ರಸುಲಾಲ್ ಎಲ್ಲ ಸಮಿತಿಯವರು ಸ್ಥಳವನ್ನು ನೋಡಿಕೊಂಡು ಬಹುಶಃ ಇದಕ್ಕೆ ಅನುದಾನ ಹೇಗೆ ಕ್ರೋಢೀಕರಿಸಲು ಹೇಳಿದಾಗ ಜಿಲ್ಲಾಧಿಕಾರಿಯವರು ನಮ್ಮ ಇನ್ಫೋಸಿಸ್ ಮುಖ್ಯಸ್ಥರು ಮಂಗಳೂರಿನ ಹೆಡ್ ಆಗಿರುವಂಥ ವಾಸುದೇವ್ ಕಾಮತ್ ಅವರನ್ನು ಮತ್ತು ಹರೀಶ್ ಮತ್ತು ಇನ್ನಿತರ ತಂಡದವರು ಕರೆಸಿಕೊಂಡು ವಾಸುದೇವ್ ಕಾಮತ್ ಅಂತ ಬಹುಶಃ ನಮಗೆ ಈ ರೀತಿಯ ಕೊಡುಗೆ ಕೊಡಬೇಕಂತ ಕೇಳಿದಾಗ ಬಹುಶಃ ಮುಂದೆ ನಿಂತು ಎರಡು ಕೇಳಿದ್ರು, ಹಾಸ್ಪಿಟಲ್ಗೆ ಮತ್ತು ನಮ್ಮ ಇಲ್ಲಿಗೆ. ಅದರಲ್ಲಿ ಯಾವುದು ಒಂದಂತ ಹೇಳಿದಾಗ ನಾವು ಹೇಳಿದ ಫಸ್ಟ್ ವಿದ್ಯುತ್ ಚಿತ್ತಾಗಾರ ಆಗಲಿ ರುದ್ರಭೂಮಿಯಲ್ಲಿ, ಹಾಸ್ಪಿಟಲ್ ಆಕ್ಸಿಜನ್ ನಾವೇನಾದರೂ ಪ್ಲ್ಯಾನ್ ಮಾಡ್ತೇವೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ವಾಸುದೇವ್ ಕಾಮತ್ರವರು ಬೆಂಗಳೂರಿನ ತಮ್ಮ ಅಧಿಕಾರಿಗಳಿಗೆ ಮಾತಾಡಿಕೊಂಡು ಬಹುಶಃ ಎಲ್ಲರ ಪರವಾಗಿ ನಾವು ಇನ್ಫೋಸಿಸ್ ಮುಖ್ಯಸ್ಥ ಅಂತ ಸುಧಾಮೂರ್ತಿಯವರನ್ನು ವಿಶೇಷವಾಗಿ ನಾವು ಅದಕ್ಕೆ ನಮ್ಮ ಅಭಿನಂದನೆ ಸಲ್ಲಿಸಿಕೊಂಡು ಇದಕ್ಕೆ ಸಾಕು ರಾಮದಾಸ್ ಕಾಮತ್ ಇರಲಿ ಮತ್ತೆಲ್ಲ ಇನ್ಫೋಸಿಸ್ ತಂಡದವನ್ನು ಅಭಿನಂದಿಸ್ತೇವೆ. ಯಾಕೆ ಕೇಳಿದ ತಕ್ಷಣದಕ್ಕೆ ಒಪ್ಪಿಗೆ ಕೊಟ್ಟು ಇವತ್ತು ಇಲ್ಲಿಗೆ ಬಂದು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ 1.5 ಕೋಟಿ ರೂಪಾಯಿಯ ಅನುದಾನದಲ್ಲಿ ಇವತ್ತು ಸುಸಜ್ಜಿತವಾದ ಒಂದು ಮಾದರಿಯಾದ 1,75,00,000 ಇಡೀ ರಾಜ್ಯದಲ್ಲಿ ಮಾದರಿಯಾದ ವಿದ್ಯುತ್ ಚಿತ್ತಾಗಾರ ಇಲ್ಲಿ ಇದ್ದು
ಮುಂದಿನ ನೆಲೆಗೆ ಬರ್ತದೆ. ಆದ ಕಾರಣ ಇದು ಸರ್ವರಿಗೂ ಕೂಡ ಇವತ್ತು ಪ್ರಯೋಜನ ಆಗುವಂಥ ವಿಚಾರ ಭವಿಷ್ಯದ ದಿನಗಳಲ್ಲಿ. ಇವತ್ತು ನಾವೆಲ್ಲ ಉಸ್ತುವಾರಿ ಸಚಿವರಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ನಾವೆಲ್ಲ ಕೂಡ ಇವತ್ತು ಸಂತೋಷ. ಬಹುಶಃ ನಮಗೆ ವಿಶ್ವಾಸ ಇದೆ, ಇನ್ಫೋಸಿಸ್ ಸಂಸ್ಥೆಯವರು ಒಂದು ಕೈಗೆ ತಗೊಂಡಂಥ ಯಾವುದೇ ಕೆಲಸ ಅದು ಮಾದರಿಯಾಗಿ ಅಚ್ಚುಕಟ್ಟಾಗಿ ನಿಗದಿತ ಸಮಯದಲ್ಲಿ ಸುಸಜ್ಜಿತವಾಗಿ ಅತ್ಯುತ್ತಮವಾದ ಗುಣಮಟ್ಟದಲ್ಲಿ ಅದು ಪೂರ್ಣಗೊಳ್ತದೆ. ಬಹುಶಃ ನಾವೀಗ ಅತಿ ಶೀಘ್ರದಲ್ಲಿ ಪೂರ್ಣಗೊಂಡು ಉದ್ಘಾಟನೆ ನಾವು ಚಾಲನೆ ಆಗ್ತೇವೆ. ಇವತ್ತು ಇದ್ದಂಥ ವಿನ್ಯಾಸವು ಕೂಡ ಬಹುಶಃ ಮಾದರಿಯಾದೊಂದು ವಿನ್ಯಾಸ ಆಗಿದೆ. ಅದಕ್ಕೆಲ್ಲ ಕೂಡ ನಾವು ತೀರ್ಮಾನ ಮಾಡ್ತೇವೆ. ನಾವು ಜನಪ್ರತಿನಿಧಿಗಳು, ಸಮಿತಿಯವರು, ಊರಿನವರು ಏನೆಲ್ಲ ಬೇಡಿಕೆ ಇಡ್ತಾರೆ ಅದನ್ನು ಪೂರೈಸುವುದು ನಮ್ಮ ಕರ್ತವ್ಯ. ನಾನೊಬ್ಬ ಶಾಸಕನಾಗಿ ನನ್ನಿಂದಾಗುವಂತೆಲ್ಲ ಸಾಕು ನಾವು ಇವತ್ತು ಮಾಡ್ತೇವೆ. ನಮ್ಮ ನಗರಸಭೆ ಕೂಡ ಇದಕ್ಕೆ ಮಾಡ್ತದೆ. ಅದಲ್ಲದೆ ನಾವೆಲ್ಲ ಇವತ್ತು ನಮ್ಮ ಧಾರ್ಮಿಕ ಸಚಿವರಿದ್ದಾರೆ, ಅವ್ರದ್ದು ಕೂಡ ಕೇಳಿಕೊಂಡು ಅದಕ್ಕೆ ವಿಶೇಷ ಅನುದಾನವನ್ನು ತರಿಸ್ತೇವೆ. Through this project, based on the request from the district administration, one more thing that we are looking at is how we can save our environment as well. Because yes, traditional fire is what everybody prefers, but so many trees we are cutting and killing as well. So why not just look at saving the trees as well as reduce the pollution that can be coming from this, right? Also, it reduces the cost for the individual as well, where the traditional fire it costs about 3,500 to 5,500 rupees. Using the electric crematorium, the cost comes down drastically to at max probably about 250 rupees. It is going to be helpful for people who find it difficult to meet their rents as well. So we hope that the community, the Dakshin Kannada district as well as the local community benefit out of this project that we have taken, and looking forward to cooperation from the community members so that we can complete this project in a timely manner. 60-65 ವರ್ಷಗಳಿಂದ ಈ ಪ್ರದೇಶದಲ್ಲಿ ಹಿಂದೂ ರುದ್ರಭೂಮಿ ಅಂತ ಇತ್ತು. ಆದರೆ ಬರೇ ಖಾಲಿ ಜಾಗ ಮಾತ್ರ ಇತ್ತು. ಕೆಲವರು ದಫನ ಮಾಡ್ತಿದ್ದರು, ಕೆಲವರು ದಹನವನ್ನು ಮಾಡ್ತಿದ್ದರು. ಆ ಟೈಮ್ನಲ್ಲಿ ಒಂದು 25 ವರ್ಷಗಳ ಹಿಂದೆ ನನ್ನ ತಂದೆ ಅಂದರೆ ಈಶ್ವರಣ್ಣ ಮತ್ತು ವೀರಮಾರುತಿ ವ್ಯಾಯಾಮ ಶಾಲೆಯವರು, ಭಾಸ್ಕರಣ್ಣನವರು ಮತ್ತು ರಾಜೀವಣ್ಣನವರು ಮತ್ತು ರಮೇಶಣ್ಣನವರು, ಸುಂದರ ಅಮೀನ್ರವರು ಅವರೆಲ್ಲ ಹಿರಿಯರು ಸೇರಿಕೊಂಡು ಕೂತ್ಕೊಂಡು ಸಮಾಲೋಚನೆ ಮಾಡಿದರು. ಇಲ್ಲಿ ಬಹಳಷ್ಟು ಮರಣಗಳು ಬರ್ತವೆ, ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕೆನ್ನುವಂಥ ನೆಲೆಯಲ್ಲಿ ಇಲ್ಲಿಯ ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆದು ಆ 25 ವರ್ಷಗಳಲ್ಲಿ ಮುಂದೆ ಒಂದು 5-6 ಲಕ್ಷವನ್ನು ಕ್ರೋಢೀಕರಿಸಿಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿದರು. ತದನಂತರ ಆ ಸಮಿತಿಯು ಇವತ್ತಿನವರೆಗೆ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿಕೊಂಡು ನಡೆದುಕೊಂಡು ಬರ್ತಿತ್ತು. ಅದಲ್ಲದೆ ನಮ್ಮ ಪೂಜ್ಯ ಕಾವಂದರವರಲ್ಲಿ ನಾವು ಬೇಡಿಕೊಂಡಾಗ ಅವರು ಕೂಡ ನಮಗೆ 2 ಸಿಲಿಕಾನನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಜೈವೀರ ಮಾರುತಿ ವ್ಯಾಯಾಮ ಶಾಲೆಯವರು ಕೊಟ್ಟಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳು ತಮ್ಮ ಕೈಯಲ್ಲಾದ ಸಹಾಯವನ್ನು ಕೊಟ್ಟಿದ್ದಾರೆ. ತದನಂತರ ಆ ಸಮಿತಿ ನಮ್ಮ ಆ ವೀರಮಾರುತಿ ವ್ಯಾಯಾಮ ಶಾಲೆಯ ಮುಖ್ಯಸ್ಥರಾದಂತಹ ರಾಜೀವ್ ಮಂಡನವರು ಮತ್ತು ವಿಠಲ್ ಸಿರಿಯಾನ್ನವರು ಮತ್ತು ಭಾಸ್ಕರಣ್ಣನವರು ಅವರ 3 ಎದುರು ಇಟ್ಟುಕೊಂಡು ನಾವೆಲ್ಲ ಕಿರಿಯರು ಇದನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದೆವು. ಅದನಂತರ ಈ ಒಂದು ಸ್ಮಶಾನಕ್ಕೆ ಸಾಧಾರಣ 1 ಎಕರೆ 57 ಸೆನ್ಸ್ ಜಾಗ ಇತ್ತು. ನಮ್ಮ ನಗರಸಭೆಯ ಬೇಡಿಕೆಯ ಪ್ರಕಾರ ಇಲ್ಲಿ ಸಾರ್ವಜನಿಕವಾಗಿ ಕುಡಿಯುವ ನೀರಿಗೆ ಬಹಳಷ್ಟು ತೊಂದರೆ ಇದೆ. ಆದ ಕಾರಣ ಈ ಒಂದು ಪ್ರದೇಶ ನಮ್ಮ ಇಲ್ಲಿ ಎಲ್ಲ ಪ್ರದೇಶಕ್ಕಿಂತ ಬಹಳ ಎತ್ತರವಾದ ಪ್ರದೇಶ. ಆದ ಕಾರಣ ಇಲ್ಲಿ ನಮಗೆ ಒಂದು ಟ್ಯಾಂಕಿಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎನ್ನುವಂತಹ ನೆಲೆಯಲ್ಲಿ ನಮ್ಮಲ್ಲಿ ವಿಚಾರಿಸಿದಾಗ ನಾವೆಲ್ಲ ಇಲ್ಲಿಯ ಪ್ರಮುಖರನ್ನು ಮತ್ತು ಇಲ್ಲಿಯವರನ್ನೆಲ್ಲ ಕರೆದು ಒಂದು ಸಭೆಯನ್ನು ಮಾಡಿ, ಅದರಲ್ಲಿ ಎಲ್ಲ ಪಕ್ಷದವರನ್ನು ಸಹ ಕರೆದಿದೆ, ಸಭೆಯನ್ನು ಮಾಡಿ ಅವರಿಗೆ ಆ ಟ್ಯಾಂಕಿಯನ್ನು ನಿರ್ಮಿಸಲು ನಾವು ಒಪ್ಪಿಗೆಲ್ಲ ನಮ್ಮ ಸಮ್ಮತಿಯನ್ನು ಕೊಟ್ಟಿದ್ದೇವೆ. ಅವರು ಸಾಧಾರಣ ಒಂದು 70 ಲಕ್ಷ
ಲೀಟರ್ ಕ್ರೋಢೀಕರಣ ಮಾಡುವಂತಹ ಟ್ಯಾಂಕ್, ಅದಂದರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಒಂದು ವ್ಯವಸ್ಥೆ. ಯಾಕೆಂದರೆ ನಾವು ಸತ್ತಾಗ ಸ್ಥಳ ಇಲ್ಲದಿದ್ದರೂ ಎಲ್ಲಾದರೂ ದೂರ ಕೊಂಡಾಗಿ ಏನಾದರೂ ಮಾಡ್ಬೋದು. ಆದರೆ ನೀರು ಇಲ್ಲದಿದ್ದರೆ ನಮ್ಮ ಮನೆಯ ಹೆಂಗಸರು ಅಲ್ಲ, ಸರ್ವಸಾಧಾರಣ ಎಲ್ಲ ಮನೆಯ ಹೆಂಗಸರು ಯಾವ ರೀತಿ ಬವಣೆಯನ್ನು ಪಡ್ತಾರೆ ಎನ್ನುವಂಥ ನೆಲೆಯಲ್ಲಿ ಎಲ್ಲರೂ ಸರ್ವಸಮ್ಮತವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ತದನಂತರ ನಾವು MLA ಸಾಹೇಬರ ಹತ್ರ ಮುಂದಿನ ದಿವಸಗಳಲ್ಲಿ ನಮಗೆ ಜಾಗ ಸಾಕಾಗಲ್ಲ, ನಮಗೆ ಏನಾದರೂ ಅದಕ್ಕೆ ವ್ಯವಸ್ಥೆ ಆಗಬೇಕಂತ ಹೇಳಿ ನಾವೊಂದು ಇಲೆಕ್ಟ್ರಿಕಲ್ ಚಿತಾಗಾರವನ್ನು ನಮಗೆ ಕೊಡಬೇಕೆನ್ನುವ ನೆಲೆಯಲ್ಲಿ ನಾವೆಲ್ಲ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದಕ್ಕೆ ಅವರು ಸ್ಪಂದನೆ ಮಾಡಿಕೊಂಡು ಅನಂತರ ನಾವು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಹೋದೆವು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಅವರ ಹತ್ರ ಹೋದೆವು, ಅವರು ಮತ್ತು DC ಅವರ ಹತ್ರ ಹೋದೆವು. ಅವರು ಕೂಡ ಒಳ್ಳೆಯ ಸ್ಪಂದನೆ ಕೊಟ್ಟು ಇನ್ಫೋಸಿಸ್ ಅವರ ಹತ್ರ ಮಾತಾಡಿಕೊಂಡು ಈ ಒಂದು ಯೋಜನೆಯನ್ನು ಇಲ್ಲಿಗೆ ಒದಗಿಸಿಕೊಟ್ಟಿದ್ದಾರೆ. ಇದು ಸಾಧಾರಣ 1,75,00,000 ರೂಪಾಯಿಯ ಈ ಒಂದು ಯೋಜನೆ. ಇದು ನಾವು ಇಲ್ಲಿ ಈಗಾಗಲೇ ಕಟ್ಟಿಗೆಯಲ್ಲಿ ಉರಿಸ್ತಾ ಇದ್ದೇವೆ. ಅದಕ್ಕೆ ನಾವು ಒಂದು ಮರಣಕ್ಕೆ 3,800 ರೂಪಾಯಿ 3,300 ರೂಪಾಯಿಯನ್ನು ಪಡ್ಕೊಳ್ತೇವೆ. ಆದರೆ ಈ ಒಂದು ವಿದ್ಯುತ್ ಚಿತಾಗಾರಕ್ಕೆ ಬರೀ 100 ರೂಪಾಯಿಯಲ್ಲಿ ಮುಗೀತದೆ. ನಮ್ಮ ಸಮಿತಿಯವರ ಏನು ಯೋಚನೆ ಅಂದರೆ ಸರ್ವ ಸಾಮಾನ್ಯವಾದ ಜನ ತೀರಿಕೊಂಡು ಹೋದರೆ 100 ರೂಪಾಯಿಯಲ್ಲಿ ಎಲ್ಲ ಮುಗಿದು ಬಿಡ್ತದೆ. ಹಾಗೆ ಎನ್ನುವಂಥ ನೆಲೆಯಲ್ಲಿ ನಮಗೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಮೊದಲು ನಾವು ಇನ್ಫೋಸಿಸ್ನವರಿಗೆ 100ಕ್ಕೆ 100 ತಲೆಬಾಗಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾಗ್ತದೆ. ಅವರು ಒಂದು ಒಳ್ಳೆಯ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಮುಂದಿನ ದಿವಸಗಳಲ್ಲಿ ನಾವು ಎಲ್ಲ ಸಾರ್ವಜನಿಕರನ್ನು ಸೇರಿಸಿಕೊಂಡು ಇದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತೇವೆ. ಆದರೆ ಅಂದರೆ ಇದರ ಖರ್ಚು ವೆಚ್ಚಗಳು ಎಲ್ಲ ನಮ್ಮ ನಗರಸಭೆಯವರು ಭರಿಸ್ತಾರೆ ಎನ್ನುವಂತಹ ಮಾಹಿತಿ ನಮಗೆ ಇದೆ. ಅದಲ್ಲದೆ ಈಗಾಗಲೇ ಇನ್ಫೋಸಿಸ್ ಅವರ ಹತ್ರ ಮತ್ತು ನಮ್ಮ ಸಚಿವರ ಹತ್ರ ಮತ್ತು MLA ಅವರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇವೆ. ಈ ಒಂದು ಉರಿಸುವಂತಹ ಏನು ಇದಿದೆ ಸಿಲಿಕಾನ್ ಚಿತಾಗಾರ ಇದೆ, ಅದನ್ನು ನಮಗೆ ಕೆಳಗೆ ಕೂಡ ಒಂದು 45-50 ಸೆನ್ಸ್ ಜಾಗ ಇದೆ. ಅಲ್ಲಿ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡಿಕೊಡಬೇಕು. ಇದನ್ನು ನಾವು ಕಾಲಕ್ರಮೇಣ ಇದನ್ನೆಲ್ಲ ತೆಗೆದು ಇಲ್ಲಿ ಒಂದು ಚಂದದ ಒಂದು ಗಾರ್ಡನ್ ಅಂತೆಲ್ಲ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮ ಆಲೋಚನೆ ಇದೆ. ಆದ ಕಾರಣ ನಮಗೆ ಇಲ್ಲಿಯ ಜನಗಳ ಸ್ಪಂದನೆ ಅವಶ್ಯಕತೆ 100ಕ್ಕೆ 100. ಇಲ್ಲಿ ಎಲ್ಲ ಸಾರ್ವಜನಿಕರು ಇದಕ್ಕೆ ಬಹಳಷ್ಟು ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ಇದಕ್ಕೆ ಬೇಕಾದಂತಹ ಶುಚಿತ್ವವನ್ನು ಕೂಡ ನಾವು ನೋಡಿಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಕೆಲವರಿಗೆ ಚಿಕ್ಕ ಒಂದು ಅಭಿಪ್ರಾಯ, ಯಾಕಂದರೆ ನಮ್ಮ ಇದರಲ್ಲಿ ಇದು ಯಾವುದು ಇಲೆಕ್ಟ್ರಿಕಲ್ ಚಿತಾಗಾರದಲ್ಲಿ ಉರಿಸುವುದಿಲ್ಲ. ಅದಕ್ಕೆ ನಾವು ಹೇಳಿದೆವು ಏನು ತೊಂದರೆ ಇಲ್ಲ, ನಮ್ಮದು ಕಟ್ಟಿಗೆ, ಯಾರಿಗೆ ಕಟ್ಟಿಗೆ ಬೇಕು ಅವರ ಕಟ್ಟಿಗೆಯಲ್ಲಿ ಉರಿಸಲಿ, ಯಾರಿಗೆ ಅದು ಬೇಕು ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ಎನ್ನುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ.